ಹಾಸನದ ಬೇಲೂರು ಕ್ಷೇತ್ರದ ಜಾವಗಲ್ ಹೋಬಳಿಯ ಬಂದೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸ್ವಾತಂತ್ರ್ಯ ನಂತರ ರಸ್ತೆಯೇ ಕಾಣದ ಕೆಳಗಿನ ಕೆಂಗಿನಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಬಾಕ್ಸ್ ಚರಂಡಿ ಕಾಮಗಾರಿಗೆ ಶಾಸಕ ಕೆಎಸ್ ಲಿಂಗೇಶ್ ಭೂಮಿ ಪೂಜೆ ನೆರವೇರಿಸಿದರು. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಈ ಕ್ಷೇತ್ರದ ಕೊನೆಯ ಗ್ರಾಮ ಇದಾಗಿದ್ದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಈ ಊರಿಗೆ ಯಾವುದೇ ಕಾಮಗಾರಿ ನಡೆದಿರಲಿಲ್ಲ. ಇಂದು ಕಾಮಗಾರಿ ಪ್ರಾರಂಭವಾಗಿರುವುದು ಅತ್ಯಂತ ಸಂತೋಷದ ವಿಷಯ. ಇದಕ್ಕೆ ಕಾರಣವಾದವರು ನೀವುಗಳು. ಒಬ್ಬ ಸಾಮಾನ್ಯ ರೈತನ ಮಗನನ್ನು ಗೆಲ್ಲಿಸಿದ್ದೀರಿ. ಇಂದು ಬಂಡವಾಳಶಾಹಿಗಳ ಕೈಯಲ್ಲಿ ದೇಶವಿದೆ. ಅದಾನಿ ಅಂಬಾನಿ ಬೆಳೆಯುತ್ತಿದ್ದಾರೆ. ಇಲ್ಲಿನ ಹಳ್ಳಿಗಳ ಪರಿಸ್ಥಿತಿ ನೋಡಿ, ಚುನಾವಣೆ ಬಂದಾಗ 2000 ನೋಟು ದೇವರ ಫೋಟೋ ಹಿಡಿದುಕೊಂಡು ಬರುತ್ತಾರೆ. ಅಂತವರನ್ನ ನಂಬದೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗುವವರನ್ನ ಸ್ಮರಿಸಿ ಎಂದು ಹೇಳಿದರು. ಕೆಳಗಿನ ಕೆಂಗನಹಳ್ಳಿ ಅಂತೇಳಿ ಅರ್ಚಕೆರೆ ತಾಲೂಕು ಜಾವಗಲ್ ಹೋಬಳಿ ಬಂದೂರು ಪಂಚಾಯತಿಗೆ ಬರುತ್ತೆ. ಇದರಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ನಮ್ಮೂರು ಸುಮಾರು ವರ್ಷಗಳಿಂದ ಇದುವರೆಗೂ ನಮಗೆ ಮಣ್ಣಿನ ರಸ್ತೆನೇ ಇರಲಿಲ್ಲ. ಸುಮಾರು 70 ಸ್ವತಂತ್ರ ಬಂದಾಗಿಂದನೂ ನಮ್ಮೂರಿಗೆ ರಸ್ತೆ ಇರಲಿಲ್ಲ. ಅದಾದ್ಮೇಲೆ ಇವರು ಒಂದ್ಸಲ ನಮ್ಮ ರಾಜನಯ್ಯರು ಅಂತೇಳಿ ನಮ್ಮ ಮೆಂಬರ್ ಆಗಿ ಇವರು ಒಂದು ಮಣ್ಣಿನ ರಸ್ತೆ ಮಾಡಿಕೊಟ್ರು. ಇದುವರೆಗೂ ಕೂಡ ಯಾರೂ ಈ ಕಡೆ ತಿರುಗಿ ನೋಡಿರಲಿಲ್ಲ. ನಮ್ಮ ಶಾಸಕರಾದಂಥ ಲಿಂಗೇಶ್ ಸರ್ ಬಂದು ಇದಕ್ಕೊಂದು ನಾವು ಏನಾದರೂ ಕಾಂಕ್ರೀಟ್ ರಸ್ತೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಿಬಿಟ್ಟು ನಮ್ಮ ಊರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇದೇ ರೀತಿ ಮುಂದೆ ನಾವು ಸಹಕಾರ ಕೊಟ್ಟು ಎಲ್ಲ ರೀತಿ ಕೆಲಸ ಆಗ್ತಿದ್ದಾರೆ. ಅದ್ರ ಜೊತೆ ನಮ್ಮ ಇಂಜಿನಿಯರ್ ಸಹ ಖುದ್ದು ಕೆಲಸ ತೆಗೆದುಕೊಳ್ತಾರೆ. ಉತ್ತಮವಾದ ಕಾಂಕ್ರೀಟ್ ರೋಡ್